ಲಾಕ್ಡೌನ್ ಹಿನ್ನೆಲೆಯಲ್ಲಿ ರಾಜ್ಯದ ಎಲ್ಲ ದೈವ ದೇವಾಲಯಗಳೆಲ್ಲವೂ ಕೂಡ ಬಾಗಿಲು ಹಾಕಿಕೊಂಡಿರುವಂತದ್ದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ದೇವಾಲಯಗಳಿಗೆ ಭಕ್ತಾದಿಗಳಿಗೆ ಪ್ರವೇಶವನ್ನ ಈಗಾಗಲೇ ನಿರಾಕರಣೆ ಮಾಡಲಾಗಿದೆ, ನಿರ್ಬಂಧಗಳನ್ನು ವಿಧಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ದೇವಾಲಯಗಳಲ್ಲಿ ಆನ್ಲೈನ್ ಸೇವೆಗಳನ್ನ ಆರಂಭ ಮಾಡುವುದಾಗಿ ರಾಜ್ಯ ಸರ್ಕಾರ ಹೇಳಿತ್ತು. ರಾಜ್ಯ ಮುಜರಾಯಿ ಖಾತೆ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಅವರು ಈ ಬಗ್ಗೆ ಅಧಿಕೃತವಾಗಿ ಹೇಳಿಕೆಗಳನ್ನ ಕೊಟ್ಟಿದ್ರು. ಅದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಮಾತನಾಡಿದ್ದಾರೆ ಮುಜರಾಯಿ ಖಾತೆ ಸಚಿವರು. ಆನ್ಲೈನ್ ಸೇವೆ ಬಗ್ಗೆ ಕೆಲವರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಆದರೆ ಆನ್ಲೈನ್ ಸೇವೆ ನಮ್ಮ ಇಲಾಖೆಯಲ್ಲಿ ಈ ಮೊದಲೇ ಇದೆ. ಮತ್ತಷ್ಟು ದೇವಸ್ಥಾನಗಳನ್ನ ಈಗ ಆನ್ಲೈನ್ ಸೇವೆಯ ವ್ಯಾಪ್ತಿಗೆ ಇಲಾಖೆ ತರ್ತಾ ಇದೆ. ಕೊಲ್ಲೂರು ದೇವಸ್ಥಾನವನ್ನ ಗಮನಿಸಿದ್ರೆ ಕೊಲ್ಲೂರು ದೇವಸ್ಥಾನದಲ್ಲಿ ಕಳೆದ ವರ್ಷ 3000 ಆನ್ಲೈನ್ ಸೇವೆಗಳು ಬಂದಿದೆ. ಮೈಸೂರು ಚಾಮುಂಡೇಶ್ವರಿ ದೇವಸ್ಥಾನದಲ್ಲೂ ಕೂಡ ಆನ್ಲೈನ್ ಸೇವೆಯ ವ್ಯವಸ್ಥೆಗಳು ಇದೆ. ಕಳೆದ ವರ್ಷ ಈ ಒಂದು ಆನ್ಲೈನ್ ಸೇವೆ ಏನಿದೆ ಅದರಿಂದಾಗಿ 49.5 ಲಕ್ಷ ರೂಪಾಯಿ ಜಮಾ ಆಗಿರುವಂತದ್ದು. ಇದೀಗ ಲಾಕ್ಡೌನ್ ಇರುವಂತಹ ಕಾರಣ ಭಕ್ತರಿಗೆ ದೇವಸ್ಥಾನಕ್ಕೆ ಹೋಗೋದಿಕ್ಕೆ ಆಗ್ತಾ ಇಲ್ಲ. ಹರಕೆ ಹೊತ್ತಿರುವಂತಹ ಭಕ್ತರಿಗೆ ಆನ್ಲೈನ್ ಸೇವೆಯಿಂದ ಅನುಕೂಲವಾಗುತ್ತೆ, ಭಕ್ತರಿಗೆ ನೆಮ್ಮದಿ ಸಿಗಲಿ ಎನ್ನುವಂತಹ ಕಾರಣಕ್ಕಾಗಿ ಆನ್ಲೈನ್ ಸೇವೆಯನ್ನ ಆರಂಭ ಮಾಡಿರುವಂತದ್ದು. ಲಾಕ್ಡೌನ್ ತೆರವಾಗುವವರೆಗಾದ್ರೂ ಕೂಡ ಆನ್ಲೈನ್ ಸೇವೆ ಅಗತ್ಯ ಇದೆ. ಭಕ್ತರ ಕೋರಿಕೆಯ ಮೇರೆಗೆ ಈ ಒಂದು ಸೇವೆಯನ್ನ ಆರಂಭ ಮಾಡಲಾಗ್ತಾ ಇರುವಂತದ್ದು. ದೇವಸ್ಥಾನಗಳಿಗೆ ಬಾಗಿಲು ಹಾಕಿದೆ, ಪೂಜೆ ಆಗ್ತಾ ಇಲ್ಲ ಅನ್ನುವಂತ ಸುದ್ದಿ ಆಗ್ತಾ ಇದೆ. ಆದರೆ ಎಲ್ಲಾ ದೇವಸ್ಥಾನಗಳಲ್ಲೂ ಕೂಡ ಸಾಂಪ್ರದಾಯಿಕ ಪೂಜೆ ನಡೆಯುತ್ತೆ. ತ್ರಿಕಾಲ ಮತ್ತು ಕಾಲಮಿತಿಯ ಪೂಜೆಗಳು ನಡೀತಾ ಇದೆ. ದೇವಸ್ಥಾನಗಳಲ್ಲಿ ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳುವಂತಹ ಅನಿವಾರ್ಯತೆ ಇದೆ. ಲಾಕ್ಡೌನ್ ಮುಗಿದ ನಂತರವೇ ದೇವಸ್ಥಾನವನ್ನ ತೆರೆಯಬೇಕಾಗಿರುವಂತಹ ಅನಿವಾರ್ಯತೆ ಇರುವಂತಹ ಹಿನ್ನೆಲೆಯಲ್ಲಿ ಆನ್ಲೈನ್ ಸೇವೆಗಳನ್ನ ಜಾರಿಗೆ ತರುವುದಕ್ಕೆ ವ್ಯವಸ್ಥೆಗಳಾಗ್ತಾ ಇರುವಂತದ್ದು. ಆದ್ರೆ ಈ ಬಗ್ಗೆ ಆಕ್ಷೇಪಗಳು ವ್ಯಕ್ತವಾಗ್ತಾ ಇದೆ. ಆದರೆ ನಾವು ಮಾಡಿರುವಂತದ್ದು ಭಕ್ತರಿಗೆ ನೆಮ್ಮದಿ ಸಿಗಲಿ ಎನ್ನುವಂತಹ ಕಾರಣಕ್ಕೆ ಎನ್ನುವಂತಹ ವಿಚಾರವನ್ನ ಮುಜರಾಯಿ ಖಾತೆ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಅವರು ಹೇಳಿದ್ದಾರೆ. ಚರ್ಚೆ ಬರುವಾಗ ನಮ್ಮ ದೇವಸ್ಥಾನಗಳಲ್ಲಿ ಬಾಗಿಲಾಕಿದೆ ಅಂತ ಪ್ರಕಟ ಆಗ್ತಾ ಇದೆ, ದೇವಸ್ಥಾನ ಪೂಜೆಗಳು ಆಗಿಲ್ಲ ಅಂತೇಳಿ ಕೆಲವರು ಹೇಳ್ತಾ ಇದ್ದಾರೆ. ಅದೆಲ್ಲವೂ ಕೂಡ ಮಾಹಿತಿಗೋಸ್ಕರ ಹೇಳ್ತಾ ಇದ್ದೇನೆ. ನಮ್ಮ ದೇವಸ್ಥಾನದಲ್ಲಿ ಸಾಂಪ್ರದಾಯಿಕವಾಗಿ ತ್ರಿಕಾಲ ಪೂಜೆ ಇರುವ ಕಡೆ ತ್ರಿಕಾಲ ಪೂಜೆ, ಇನ್ನಿತರ ಕಾಲಮಿತಿಯ ಪೂಜೆ ಇರುವ ಕಡೆ ದಿನನಿತ್ಯದ ಪೂಜೆಗಳು ನಿಶ್ಚಯವಾಗಿ ಅರ್ಚಕರ ಮೂಲಕ ನಡೀತಾ ಇದೆ. ಯಾಕೆ ಪ್ರಕಟಿಸಿದ ಆನ್ಲೈನ್ ಸೇವೆ ಬಗ್ಗೆ ಚರ್ಚೆ ಆಗ್ತಾ ಇದೆ. ಒಂದು ಸ್ಪಷ್ಟನೆ ಇರಲಿ, ಇದೀಗ ಮತ್ತಷ್ಟು ದೇವಸ್ಥಾನಗಳನ್ನು ಆನ್ಲೈನ್ ಸೇವೆಗೆ ನಾವು ಸೇರ್ಪಡೆ ಮಾಡಿಕೊಳ್ಳುವಂಥ ಅಧಿಕೃತ ಪ್ರಕಟಣೆ ಮಾಡ್ತಾ ಇದ್ದೇವೆ ಹೊರತು ಈಗಾಗಲೇ ಆನ್ಲೈನ್ ಸೇವೆ ನಮ್ಮ ಇಲಾಖೆಯಲ್ಲಿದೆ. ಕಳೆದ 1 ವರ್ಷದಲ್ಲಿ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದಲ್ಲಿ 3000 ಆನ್ಲೈನ್ ಸೇವೆಗಳು ನಮಗೆ ಬಂದಿವೆ, ಅದನ್ನು ಪೂರೈಸಲಾಗಿದೆ. ಮೈಸೂರಿನ ಚಾಮುಂಡಿ ಬೆಟ್ಟದ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಕಳೆದ 1 ವರ್ಷದಲ್ಲಿ 49.5 ಲಕ್ಷ ರೂಪಾಯಿ ನಮಗೆ ಆನ್ಲೈನ್ ಸೇವೆಗೋಸ್ಕರವೇ ನಮಗೆ ಖಾತೆಗೆ ಜಮಾ ಆಗಿದೆ. ಹಾಗಾಗಿ ಆನ್ಲೈನ್ ಸೇವೆ ಅನ್ನುವಂಥ ವ್ಯವಸ್ಥೆಗಳಿದೆ. ನಮ್ಮ ಲಾಕ್ಡೌನ್ ಹಿನ್ನೆಲೆಯಲ್ಲಿ ದೇವಸ್ಥಾನದ ದೇವರ ಎದುರು ನಿಂತು ಪೂಜೆ ಪುರಸ್ಕಾರ ಮಾಡಲಿಕ್ಕೆ ಅವಕಾಶ ಇಲ್ಲದಿರುವಂಥ ಭಕ್ತರಿಗೆ ನಾವೊಂದು ಕುಂಕುಮಾರ್ಚನೆ ಮಾಡಬೇಕು, ನಮಗೊಂದು ಕರ್ಪೂರ ಆರತಿ ಮಾಡಬೇಕು, ನಮಗೆ ಯಾವುದೋ ಒಂದು ಹೂವಿನ ಪೂಜೆ ಮಾಡಬೇಕು, ಒಂದು ಬೇರೆ ಯಾವುದಾದ್ರೂ ಒಂದು ಸಣ್ಣ ಸೇವೆ ಮಾಡಬೇಕು ಅನ್ನುವಂಥ ಆಶಯಗಳನ್ನು ಹೇಳ್ಕೊಳ್ತಾ ಇದ್ದಾರೆ ಅನೇಕರು ಬಂದು. ಅವರಿಗೆ ಅನುಕೂಲ ಆಗಲಿ, ಕನಿಷ್ಠ ಆದರೂ ನೆಮ್ಮದಿ ಸಿಗಲಿ ಅನ್ನುವ ಕಾರಣಕ್ಕೆ ಆನ್ಲೈನ್ ಸೇವೆಯನ್ನು ತೆರೆದಿಡ್ತಾ ಇದ್ದೇವೆ. ಆನ್ಲೈನ್ ಸೇವೆ ಈ ಲಾಕ್ಡೌನ್ನ ನಂತರ ಜನ ಯಾವ ರೀತಿ ಉಪಯೋಗಿಸ್ತಾರೋ ಆ ರೀತಿ ಉಪಯೋಗಿಸ್ತಾರೆ. ಲಾಕ್ಡೌನ್ ಇರುವವರೆಗಾದರೂ ಆನ್ಲೈನ್ ಸೇವೆ ಅವಶ್ಯಕತೆಗಳಿದೆ ಅಂತ ಭಕ್ತರ ಅನೇಕರ ಅಭಿಪ್ರಾಯದ ಕೋರಿಕೆ ಹಿನ್ನೆಲೆಯಲ್ಲಿ ಆನ್ಲೈನ್ ಸೇವೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಸಾಮಾನ್ಯ ನಮ್ಮ ಎಲ್ಲ ಧಾರ್ಮಿಕ ಮುಖಂಡರ ಜೊತೆಯಲ್ಲಿ ಅನೇಕ ಹಿರಿಯರ ಜೊತೆಯಲ್ಲಿ ಚರ್ಚೆ ಮಾಡಿದಾಗ ಈ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳುವಂಥ ಅನಿವಾರ್ಯತೆ ಮತ್ತು ಜವಾಬ್ದಾರಿ ಇರೋದರಿಂದ ಲಾಕ್ಡೌನ್ ಮುಗಿದ ನಂತರವೇ ಈ ದೇವಸ್ಥಾನ ತೆರೆಯುವುದರ ಬಗ್ಗೆ ಯೋಚನೆ ಮಾಡಬೇಕಾದಂಥ ಅರಿವಾನ್ಯತೆ ನಮ್ಮ ಮುಂದಿದೆ. ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳುವಂಥ ಗುರುತರವಾದಂಥ ಜವಾಬ್ದಾರಿ ಮತ್ತು ದೇವಸ್ಥಾನದ ಶುಚಿತ್ವ ಇದೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ದೇವಸ್ಥಾನ ತೆರೆಯುವುದರ ಬಗ್ಗೆ ನಮ್ಮ ಇಲಾಖೆ ಮತ್ತು ನಮ್ಮ ಅನೇಕ ಧಾರ್ಮಿಕ ಮುಖಂಡರ ಜೊತೆ ಚರ್ಚೆ ಮಾಡಿ ತೀರ್ಮಾನಕ್ಕೆ ಬರ್ತೇವೆ.